ಯಾಕಂದರೆ ಅವರು ಹೊಸ ಸ್ಯಾಟಲೈಟ್ ರೈಟ್ಸೇ ಇಲ್ಲ ಸರಿ. ಸಂದರ್ಭದಲ್ಲಿ ನಾವು ಸುರೇಶ್ ಗೌಡ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ದರ್ಶನ್ಗೂ ಕೂಡ ಬೆನ್ನೆಲುಬಾಗಿ ನಿಂತಹ ವ್ಯಕ್ತಿ. ಒಂದು ಪಿಕ್ಚರ್ ರಿಲೀಸು ಫೆಬ್ರವರಿ 8 ಅಂತೇಳಿ ಫಿಕ್ಸ್ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಾವಿವತ್ತು ಒಬ್ಬ ಹಿರಿಯರು ನಮ್ಮ ಕುಟುಂಬಕ್ಕೂ ಭಾಳ ಹತ್ರ, ತುಂಬ ನಮ್ಮ ಚಿತ್ರರಂಗದಲ್ಲೂ ಭಾಳ ದೊಡ್ಡ ಹೆಸರು ಮಾಡಿದ್ರು ಸುರೇಶ್ ಗೌಡ್ರು ಅಂತೇಳಿ. ಸುರೇಶ್ ಗೌಡ್ರು ತುಂಬಾ ನಮ್ಮ ಬೆನ್ನೆಲುಬಾಗಿ, ಯಾಕಂದರೆ ಅವರೆಲ್ಲ ನಮ್ಮ ಚಿಕ್ಕಪ್ಪನ ಸಮಕಾಂಡ್ರು, ನಮ್ಮ ಚಿಕ್ಕಪ್ಪನ ಸ್ನೇಹಿತರು ತುಂಬಕ್ಕೂ. ಬಟ್ ನನ್ನಂತೂ ತುಂಬಾ ಪ್ರೊಡಕ್ಟ್ ಮಾಡಿದ್ರು, ತುಂಬ ಒಂದು ಪೋಸ್ಟೇ ಮಾಡಿ, ಯಾಕಂದರೆ ಮೇನ್ಸ್ಟಿಕ್ ಹಿಂದೆ ಅವರು ಕೂಡ ಇದ್ದರು, ತುಂಬಾ ಸಹಾಯ ಮಾಡಿದರು ಆ ಪಿಕ್ಚರ್ಗೆ. ಅವರಿಂದ ಎಲ್ಲ ಏರಿಯಾ ಸೇಲ್ ಆಯಿತು, ಎಲ್ಲ ಏರಿಯಾ ಸೇಲ್. BKT ಕಲ್ಯಾಣಿ ಫಿಲಿಮ್ಸ್ ಅಂತೇಳಿ ನಮ್ಮ ತಾರಕ್ರಮ ಪ್ರಕಾಶ್ ಅವ್ರು ಮಾಡಿದ್ರು, ಹೈದರಾಬಾದ್ ಕರ್ನಾಟಕ ಶಾಪ ಸುರೇಶು, ನಮ್ಮ ಬಾಂಬೆ ಕರ್ನಾಟಕ ಒಂದು ವಾರ ಆದಮೇಲೆ ಆನಂದ್ ಅಪ್ಪುಗಳು ತೊಗೊಂಡ್ರು. ಆಮೇಲೆ ಮೈಸೂರು ನಮ್ಮ ಸುರೇಶ್ ಗೌಡ್ರೆ ಮಾಡಿದ್ರು. ಆ ಥರ ಎಲ್ಲ ಇದೆ. ಬಟ್ ಅದೆಲ್ಲ ಆಗಿದ್ದು ಇವತ್ತು ಸುರೇಶ್ ಗೌಡ್ರು. ಯಾಕಂದರೆ ಈ ಸಂದರ್ಭದಲ್ಲಿ ನಾವು ಸುರೇಶ್ ಗೌಡ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ನನ್ನೊಬ್ಬನಿಗೆ ಅಲ್ಲ, ಅವತ್ತು ದರ್ಶನ್ಗೂ ಕೂಡ ಬೆನ್ನೆಲುಬಾಗಿ ನಿಂತಹ ವ್ಯಕ್ತಿ ಸುರೇಶ್ ಗೌಡ್ರು. ಅವರು ಕಾಲಕ್ರಮೇಣ ಮೆಜೆಸ್ಟಿಕ್ ಆದಾಟಿಗೆ ಅವ್ರ ಹೆಸರು ಕೊಡ್ತು. ಕ್ರಮೇಣ ಬೆಳೀತಾ ಅವರು ಆ್ಯಕ್ಚುಲಿ ಅದು 2ನೇ ಪಿಕ್ಚರು 3ನೇ ಪಿಕ್ಚರು ಧ್ರುವ ಅಂತ ಮಾಡಿದ್ರು. ಕರಿ ಆದಮೇಲೆ ಧ್ರುವ ಮಾಡಿದ್ರು ಅನಿಸುತ್ತೆ. ಅವರು ಮತ್ತು ಶ್ರೀನಿವಾಸ ಮೂರ್ತಿಯವರು ಮಾಡಿದ್ರು. ಕ್ರಮೇಣ ಸುರೇಶ್ ಗೌಡರು ಎಂಬ ನಮ್ಮ ಮೆಜೆಸ್ಟಿಕ್ ಪಿಕ್ಚರ್ಗೆ ಅಲ್ಲ, ದರ್ಶನ್ಗೂ ಕೂಡ ಬೆನ್ನೆಲುಬಾಗಿ ನಿಂತಹ ವ್ಯಕ್ತಿ. ಇವತ್ತು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ಅವರಿಂದಲೇ ಇಷ್ಟೆಲ್ಲ ಥಿಯೇಟ್ರ್ ಸೆಟಪ್ ಆಗೋದು, ಮತ್ತೊಂದಾಗಲಿ ಎಲ್ಲ ಪ್ರತಿಯೊಂದು ಅಂತಲ್ಲಿ ನಿಂತ್ಕೊಂಡು ಮಾಡಿದರು. ಆಮೇಲೆ ಸ್ಯಾಟಲೈಟ್ ರೈಟ್ಸ್ ಕೂಡ, ಯಾಕಂದರೆ ಅವರು ಹೊಸ ಸ್ಯಾಟಲೈಟ್ ರೈಟ್ಸೇ ಇಲ್ಲ ಸರಿ. ಸ್ಯಾಟಲೈಟ್ ರೈಟ್ಸ್ ಇಲ್ಲ ಅಂತ ಹೇಳಿದ್ರೆ ಆವಾಗ ಒಂದು ಬೂಮ್ ಥರ ಆಗ್ತಾಯಿದೆ, ಬಟ್ ರೇಟ್ ಇಲ್ಲ. ಬಟ್ ನಮ್ಮ ಸುರೇಶ್ ಗೌಡ್ರಿಗೋಸ್ಕರ ನಮ್ಗೆ ಬೇಕು ಅಂತ ಪಾಪ ಸುರೇಶ್ ಗೌಡ್ರ ನಿಂತ್ಕೊಂಡು ನಮ್ಮ ಶ್ರೀನಿವಾಸ ಮೂರ್ತಿ ಅಂತೇಳಿ ನಮ್ಮ ಧ್ರುವ ಮತ್ತು ರಾಜ್ ಫಿಲಿಮ್ ಪ್ರೊಡ್ಯೂಸರ್ ಅವರೇ ತೊಗೊಂಡ್ರು. 13 ಲಕ್ಷಕ್ಕೆ ಅವ್ರು ತೊಗೊಂಡ್ರು. ಪ್ಲೀಸ್ ಮಾತಾಡಿದ್ದೀನಿ ಹೆಂಗೆ ಅದು ಆಯಿತು ಅಂತೇಳಿ ಶ್ರೀನಿವಾಸ ಮೂರ್ತಿ ಆಫೀಸ್ಗೆ ಹೋಗ್ಬಿಟ್ಟು ಸೈನ್ ತೊಗೊಂಡು ಅಡ್ವಾನ್ಸ್ ತೊಗೊಂಡ್ಬಿಡೋದು. ಇದೇ ಶ್ರೀನಿವಾಸ ಮೂರ್ತಿ ಅವ್ರದ್ದು ಗಾಂಧಿನಗರದ ಅಮಲ್ ಟವರ್ ಆಫೀಸ್ ಇದೆ, ಅಲ್ಲಿ ಹೋಗಿ ಸೈನ್ ಮಾಡಿ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಪಾಪ ಅವರು ಪಕ್ಕ ಕರೆಕ್ಟ್ ಬಿಸ್ನೆಸ್ ಮ್ಯಾನ್, ಕರೆಕ್ಟ್ ಟೈಮಲ್ಲಿ ಕೊಡೋರು ಶ್ರೀನಿವಾಸ ಮೂರ್ತಿ ಅವರೆಲ್ಲ. ಇವತ್ತೆಲ್ಲ ನಮ್ಮ ಸುರೇಶ್ ಗೌಡ್ರಾಗಲಿ ಶ್ರೀನಿವಾಸ ಮೂರ್ತಿ ಅವ್ರಾಗಲಿ ಇವರೆಲ್ಲ ನಾವು ನೆನೆಸ್ಕೊಳ್ಬೇಕಂತ ವ್ಯಕ್ತಿಗಳು. ಯಾಕಂದ್ರೆ ದರ್ಶನ್ ಮೆಜೆಸ್ಟಿಕ್ಕೆಲ್ಲ ಇಡೀ ಟೀಮ್ ನನ್ನ ಇದಕ್ಕೂ ಇವತ್ತಿನ ಪಿಕ್ಚರು ಒಂದು ಹಿಟ್ಟಾಗಿದೆ. ಯಾಕಂದರೆ ಪ್ರತಿಯೊಬ್ಬರು ನಾವು ಏನಕ್ಕೆ ನೆನೆಸ್ಕೊಳ್ಬೇಕು ಅಂದರೆ, ಯಾಕಂದರೆ ಬಂದಿದ್ದ ದಾರಿ ನಾವು ಮರಿಬಾರ್ದು. ಆ ಒಂದು ಇದಕ್ಕೆ ಇವತ್ತು ಸುರೇಶ್ ಗೌಡ್ರಿಗೆ ಮತ್ತು ಶ್ರೀನಿವಾಸ ಮೂರ್ತಿ ಅವ್ರಿಗೆ ಅವ್ರಿಗೆಲ್ಲ ದೇವರು ನಿಜ ಒಳ್ಳೇದು ಮಾಡಲಿ, ತುಂಬ ಸಹಾಯ ಮಾಡಿದರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.